ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವ ಹಿಂದೂ ವಾರಿಯರ್ಸ್ ತಂಡ ತನ್ನ 50ನೆಯ ಯೋಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಆಸಕ್ತ ಕುಟುಂಬಗಳಿಗೆ ಸಹಾಯ ಮಾಡುತ್ತಿರುವ ಈ ತಂಡ ಹಲವು ಸಮಾಜಮುಖಿ ಕೆಲಸವನ್ನ ಮಾಡುತ್ತಾ ಬಂದಿದೆ. ಇತ್ತೀಚೆಗಷ್ಟೇ ನಗರದ 5 ಬಡ ಕುಟುಂಬಗಳ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 50,100 ರೂಪಾಯಿಯನ್ನ ಸಹಾಯ ಹಸ್ತ ನಿಧಿ ಚಾಚಿದೆ. ರಾಮಕೃಷ್ಣ ಮಠದ ಹಿರಿಯ ಸ್ವಾಮೀಜಿ ಜಿತಕಾಮಾನಂದಾಜಿ ಅವರ ದಿವ್ಯ ಹಸ್ತದಲ್ಲೇ ಸಹಾಯ ಹಸ್ತ ನಿಧಿ ನೀಡಲಾಯಿತು. ವಿಟ್ಲದ ಕುರ್ತಮುಖಿರು ನಿವಾಸಿ ಗಣೇಶ್ ಅವರಿಗೆ ಶಿಕ್ಷಣ ಮುಂದುವರಿಸುವ ಸಲುವಾಗಿ 8,000 ರೂಪಾಯಿ, ಬಜಗುಳಿ ಬಳಿಯ ಮಾಳದ ಮುಲ್ಲೂರಿನ ಅವಳಿ ಮಕ್ಕಳಾದ ರಕ್ಷಿತಾ ಮತ್ತು ರಾಹುಲ್ ಇವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಲಾ 10,000 ರೂಪಾಯಿಯಂತೆ ಒಟ್ಟು 20,000, ಇರುವೈಲು ಬಳಿಯ ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಸುಷ್ಮಾ ಅವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ರೂಪಾಯಿ 12,600, ಬೆಳ್ತಂಗಡಿ ತಾಲೂಕಿನ ಬೆಳಾಲು ನಿವಾಸಿ ಕುಮಾರಿ ಜಯಂತಿಯವರ ಕುಟುಂಬಕ್ಕೆ ರೂಪಾಯಿ 10,000 ಹಿಂದೂ ವಾರಿಯರ್ಸ್ ತಂಡದ ಸದಸ್ಯರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.